ಎಲ್ಲರಿಗೂ ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶಿಲ ಪ್ರಭುಪಾದರ ಪ್ರಣತಿ. ನಮ ಓ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧಿರ್ಭೋಕ್ತಾ ಪಾರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀ ವ್ಯಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಮಾತಾಜಿ. ಧನ್ಯವಾದಗಳು. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಜೈ ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ. ಜೈ ಶ್ರೀಲ ಪ್ರಭುಪಾದ್ ಕಿ ಜೈ. ಜೈ ಶ್ರೀಲ ಗುರುದೇವ್ ಕಿ ಜೈ. ಜೈ ಎಲ್ಲ ಗುರು ಪರಂಪರೆಗೂ ಜೈ. ಜೈ ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಜೈ ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಜೈ ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಜೈ ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಜೈ ಗುರುದೇವ್ ಕಿ ಜೈ. ಜೈ. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ತರಗತಿಯಲ್ಲಿ ನಾವು ಹರೇ ಕೃಷ್ಣ. 10ನೇ ಅಧ್ಯಾಯದವರೆಗೂ ತಿಳ್ಕೊಂಡಿದ್ವಿ. ಮತ್ತೆ ನಿನ್ನೆ ಕೂಡ ನೀವು ರಿವಿಷನ್ ಅನ್ನ ಮಾಡಿದಿರಿ ಅಂತ ಅನ್ಕೊಳ್ತೇನೆ. ಸೊ ಇವತ್ತು ನಾವು 11ನೇ ಅಧ್ಯಾಯವನ್ನ ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ 11ನೇ ಅಧ್ಯಾಯವನ್ನ ವಿಶ್ವರೂಪ ದರ್ಶನ ಯೋಗ ಅಂತ ಹೇಳಿ ಕರೀತಾರೆ. ಅಥ ಏಕಾದಶೋऽಧ್ಯಾಯಃ ವಿಶ್ವರೂಪ ದರ್ಶನ ಯೋಗಃ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 1ನೇ ಶ್ಲೋಕ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂನಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಉಚ್ಚಾರಣೆ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ. ಮದನುಗ್ರಹಾಯ ಬಿಡಿಸಿದಾಗ ಮತ್ ಅನುಗ್ರಹಾಯ ಅಂತ ಆಗುತ್ತೆ. ಸೊ ಕೂಡಿದಾಗ ಮದನುಗ್ರಹಾಯ ಅಂತ ಆಗುತ್ತೆ. ಮತ್ ಅನುಗ್ರಹಾಯ ಮದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ. ಗುಹ್ಯಂ ಅಧ್ಯಾತ್ಮ ಅಂತ ಇದೆಯಲ್ಲ, ಅಲ್ಲಿ ನೀವು ಬಿಡಿಸಿ ಹೇಳಿ. ಗುಹ್ಯಂ ಆಧ್ಯಾತ್ಮ ಸನ್ನಿತಂ. ಜ್ಞಿ ಅಂತ ಅದು ಸನ್ನಿತಂ. ಯತ್ವಯೋಕ್ತಂ ಅನ್ನ ಬಿಡಿಸಿದಾಗ ಯತ್ವಯ ಉಕ್ತಂ ಅಂತ ಕರೀತಾರೆ. ಸೊ ಕೂಡಿ ಯತ್ವಯೋಕ್ತಂ ಕೂಡಿ ಹೇಳಿ. ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ಅನ್ನ ಬಿಡಿಸಿದಾಗ ಎರಡು ಪದ ಮೋಹ ಅಯಂ ಅಂತ ಕರೀತಾರೆ. ಮೋಹ ಅಯಂ. ಸೊ ಅಲ್ಲಿ ಅವಗ್ರಹ ಇದೆ. ಸೊ ಅವಗ್ರಹಕ್ಕೆ ರಿಪ್ಲೇಸ್ ಆಗಿ ಹಚ್ಬೇಕು. ಮೋಹೋಯಂ ಮೋಹ ಅಯಂ ಎರಡು ಹೇಳ್ಬೋದು. ಮೋಹೋಯಂ ಅಥವಾ ಮೋಹ ಅಯಂ. ವಿಗತೋ ಮಮ. ಇದರ ಒಂದು ಅರ್ಥ ಈ ತರ ಬರುತ್ತೆ. ಅರ್ಜುನ ವಾಚ. ಅರ್ಜುನ ಹೇಳಿದನು ಮತ್ ಅನುಗ್ರಹಾಯ ಪರಮಂ. ಸೊ ಮತ್ ಅನುಗ್ರಹಾಯ ಅಂದ್ರೆ ನನ್ನ, ಅನುಗ್ರಹಾಯನ ಮೇಲಿನ ಕರುಣೆ ಅಂತ ಹೇಳಿ. ಸೊ ನನ್ನ ಮೇಲಿನ ಕರುಣೆಗೆ ಪರಮಂ ಗುಹ್ಯಂ ಅಂದ್ರೆ ಅತ್ಯಂತ ಗುಪ್ತವಾದ ಅಧ್ಯಾತ್ಮ ಸಂನಿತಂ ಅಂದ್ರೆ ಆತ್ಮತತ್ವ ಸಂಬಂಧಿಸಿದ ಉಪದೇಶವನ್ನ ಯತ್ವಯೋಕ್ತಂ ಅಂದ್ರೆ ಯತ್ವಯ ಉಕ್ತಂ. ಸೊ ನೀನು ಹೇಳಿದ ಹಾಗೆ. ಸೊ ನನ್ನ ಮೇಲಿನ ಕರುಣೆಗೆ ಅತ್ಯಂತ ಗುಪ್ತವಾದಂತಹ ಆತ್ಮತತ್ವ ರಹಸ್ಯವನ್ನ ಈ ಆಧ್ಯಾತ್ಮಿಕ ವಿಷಯವನ್ನ ಕುರಿತು ನನಗೆ ಉಪದೇಶವನ್ನ ಅಂದ್ರೆ ಇದು ಯತ್ವಯೋಕ್ತಂ ವಚಸ್ತೇನ ಅಂದ್ರೆ ಒಂದು ಉಪದೇಶದ ವಾಕ್ಯಗಳನ್ನ ನೀ ನನಗೆ ಹೇಳಿದೀಯಾ. ಹೀಗೆ ಇದರಿಂದ ಏನಾಗಿದೆ ನನಗೆ ಅಂದ್ರೆ ಮೋಹೋಯಂ ವಿಗತೋ ಮಮ. ಸೊ ಹೀಗೆ ನೀ ಹೇಳಿರೋದ್ರಿಂದ ನನ್ನ ಮೋಹ ಈಗ ಏನಾಗಿದೆ ವಿಗತೋ ಮಮ. ವಿಗತಃ ಅಂದ್ರೆ ದೂರ ಆಗಿದೆ ಅಂತ ಅರ್ಥ. ಸೊ ನನ್ನ ಒಂದು ಮೋಹ ದೂರ ಆಗಿದೆ. ಸೊ ನನ್ನ ಒಂದು ಸಂಶಯ ನಾಶವಾಗಿದೆ ಅಂತ ಹೇಳ್ತಾ ಇರೋದು. ವಿಗತೋ ಮಮ ಅಂದ್ರೆ ಅಲ್ಲಿ ಸಂದೇಹ ಯಾರಿಗಿತ್ತು ಅವನಿಗಿತ್ತಲ್ಲ. ಸೊ ಮಮ ಅಂದ್ರೆ ನನ್ನಲ್ಲಿರುವಂತಹ ಒಂದು ಮೋಹ ದೂರ ಆಗಿದೆ ಅಂತ ಹೇಳಿ ಕೊನೆಯ ಲೈನ್ ಹೇಳುತ್ತೆ. ಸೊ ಒಟ್ಟಾಗಿ ಇದ್ರ ಅರ್ಥ ಏನ್ ಕೊಡುತ್ತೆ ಅಂದ್ರೆ ಮತನುಗ್ರಹಾಯ ಪರಮಂ ನನ್ನ ಮೇಲಿನ ಕರುಣೆಯಿಂದ ಪರಮಂ ಗುಹ್ಯಂ ಆಧ್ಯಾತ್ಮ ಸಂನಿತಂ. ಸೊ ನೀನು ಅತ್ಯಂತ ಗುಪ್ತವಾದ ತತ್ವೋಪದೇಶವನ್ನ ನನಗೆ ನೀಡಿದೆ. ಯತ್ವಯೋಕ್ತಂ ವಚಸ್ತೇನ. ಸೊ ನಿಂಗೆ ಹೇಳಿದ ಆ ಒಂದು ಉಪದೇಶಗಳ ಮೂಲಕ ಮೋಹೋಯಂ ವಿಗತೋ ಮಮ ನನ್ನ ಈ ಮೋಹ ಅಂದ್ರೆ ಅಜ್ಞಾನ ಇದ್ದ ಹಾಗೆ. ಇದು ಮೋಹ ಅಂದ್ರೆ ಅಜ್ಞಾನ. ಸೊ ನನ್ನ ಈ ಒಂದು ಮೋಹದ ಅಜ್ಞಾನ ದೂರವಾಗಿದೆ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಹೇಳ ಮಾತಾಜಿ. ಹಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ ಮಾತಾಜಿ, ಚನ್ನಪ್ಪ ಪ್ರಭುಜಿ,
ಗಾಯತ್ರಿ ಮಾತಾಜಿ, ಗೀತಾ ಅರ್ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಾಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮಹೋಹ್ಯಂ ವಿಗತೋ ಮಮ. ಮೋಹೋಯಂ ಮಯ ಮಾತಾಜಿ. ಮೋಹೋಯಂ. ಹರೇ ಕೃಷ್ಣ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಂ ಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಇದು ಯತ್ವಯೋಕ್ತಂ. ಅಲ್ಲಿ ಯತ್ವಂ ಬರುವುದಿಲ್ಲ ಪ್ರಭುಜಿ, ಯತ್ವಯೋಕ್ತಂ. ಯತ್ವಯೋಕ್ತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಹಂ ವಿಗತೋ ಮಮ. ಹರೇ ಕೃಷ್ಣ. ಉಳಿದಿದೆಲ್ಲ ಸರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಅರ್ಕೋಡಿಕಲ್ ಮಾತಾಜಿ. ಗೀತಾ ಅರ್ಕೋಡಿಕಲ್ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ಧನ್ಯವಾದ ಮಾತಾಜಿ. ಧನ್ಯವಾದ. ಆಯ್ತು ಮಾತಾಜಿ, 5 ಜನ. ಹರೇ ಕೃಷ್ಣ ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 2ನೇ ಶ್ಲೋಕ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಂ ಅಪಿ ಚಾವ್ಯಯಂ. ಇದರ ಒಂದು ಉಚ್ಚಾರಣೆ ಭವಾಪ್ಯಯೌ. ಬಿಡಿಸಿದಾಗ ಭವ ಅಪ್ಯಯೌ ಅಂತ ಹೇಳ್ತಾರೆ. ಭವಾಪ್ಯಯೌ ಕೂಡಿ ಹೇಳಿ. ಹಿ ಭೂತಾನಾಂ ಶ್ರುತ್ವೌ. ಶ್ರುತ್ವೌ ತಕ್ಕೆ ಔಚಿನ್ಯ ಇದೆ, ಹಾಗಾಗಿ ಶ್ರುತ್ವಾ ಶ್ರುತ್ವೌ ಅಂತ ಅಂದ್ರೆ ತಕ್ಷಣ ಇಲ್ಲ ಇಲ್ಲಿ. ಶ್ರುತ್ವಾ ಶ್ರುತ್ವಾ ವಿಸ್ತರಶೋ ಮಯ. ಇಲ್ಲಿ ಕೂಡೇನೆ ಬರುತ್ತೆ, ವಿಸ್ತರಶಃ ಅಂತ ಹೇಳ್ತಾರೆ. ಅಲ್ಲಿ ವಿಸ್ತರಶೋ ಮಯ ಅಂತ ಹೇಳಿ ಆಗಿದೆ. ಓಕೆ, ತೊಂದ್ರೆ ಇಲ್ಲ. ತ್ವತ್ತಃ. ತ್ವತ್ತಃ ಸೊ ಇದು ನಿನ್ನಿಂದ ಅಂತ. ತ್ವತ್ ಅಂದ್ರೆ ನಿನ್ನಿಂದ ಅಂತ ಹೇಳ್ತಾರೆ. ತ್ವತ್ತಃ ಅಂತ ಕರೀತಾರೆ. ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಂ ಅಪಿ. ಸೊ ಮ ಆದ್ಮೇಲೆ ಸ್ಪ್ಲಿಟ್ ಮಾಡ್ಬೇಕು ಅಂತ ಹೇಳಿದೀನಿ. ಅಲ್ಲಿ ಅ ಅನ್ನೋದನ್ನ ಸೇರಿಸ್ಬೇಕು. ಮಾಹಾತ್ಮ್ಯಂ ಅಪಿ ಅಥವಾ ಮಹಾತ್ಮ್ಯಂ ಅಪಿ. ಅಲ್ಲಿ ಅ ಕೇಳಿಸುತ್ತೆ. ಸೊ ಬೆಟರ್ ನೀವು ಅ ಉಚ್ಚಾರಣೆ ಕೇಳೋ ಹಾಗೆ ಹೇಳಿ ಅದನ್ನ. ಮಾಹಾತ್ಮ್ಯಂ ಅಪಿ ಚಾವ್ಯಯಂ. ಚ ಅವ್ಯಯಂ ಅಂತ ಹೇಳ್ತಾರೆ ಬಿಡಿಸೋದಾದ್ರೆ ಇದನ್ನ. ಚ ಅವ್ಯಯಂ. ಇದ್ರೊಂದು ಅರ್ಥ ಈ ತರ ಬರುತ್ತೆ. ಭವ ಅಪ್ಯಾಯೌ. ಭವ ಅಪ್ಯಾಯೌ ಅಂದ್ರೆ ಸೃಷ್ಟಿಯ ಒಂದು ಸೃಷ್ಟಿ ಮತ್ತೆ ಲಯಕ್ಕೆ ಹೇಳ್ತಾರೆ ಭವ ಅಪ್ಯಾಯೌ ಅಂತ ಹೇಳಿ. ಅಂದ್ರೆ ಭವ ಅಂದ್ರೆ ಸೃಷ್ಟಿ, ಅಪ್ಯಯೌ ಅಂತಂದ್ರೆ ಲಯ. ಆಮೇಲೆ ಭೂತಾನ. ಯಾರಿಗೆ ಸೃಷ್ಟಿ ಮತ್ತೆ ಲಯ ಇರುತ್ತೆ? ಭೂತಾನ. ಸೊ ಹಾಗಾಗಿ ಎಲ್ಲಾ ಜೀವಜಾತಿಗಳಿಗೂ ಕೂಡ ಇದೆ ಅಲ್ಲ. ಸೊ ಶ್ರುತ್ವಾವು ಅಂದ್ರೆ ನಾನು ಕೇಳಿದ್ದೇನೆ. ಶ್ರುತ್ವ ಅಂದ್ರೆ ಕೇಳಲ್ಪಟ್ಟಿರುವಂತದ್ದು. ನಾನು ಕೇಳಲ್ಪಟ್ಟಿದ್ದೇನೆ. ಸೃಷ್ಟಿ ಲಯ ಅನ್ನುವಂಥದ್ದು ಎಲ್ಲ ಜೀವಜಾತಿಗಳಿಗೆ ಇದೆ ಅಂತ. ಅಂದ್ರೆ ಹುಟ್ಟು ಸಾವು ಇದೆ ಅಂತ. ವಿಸ್ತರಶಃ
ಅಂದ್ರೆ ವಿಸ್ತಾರವಾಗಿ ಹೇಳು ಅಂತ ಹೇಳಿ, ವಿಸ್ತಾರ ಶೋಮಯ, ವಿವರವಾಗಿ ಅಂತ ಹೇಳಿ. ನೀನ್ ಹೇಳಿದ್ದೇನೆ ವಿವರವಾಗಿ, ನಾನು ನಿನ್ನಿಂದ ಕೇಳಿದ್ದೇನೆ. ವಿಸ್ತಾರ ಶೋಮಯ, ಅಂದ್ರೆ ನಾನು ನಿನ್ನಿಂದ ಕೇಳಲ್ಪಟ್ಟಿದ್ದೇನೆ ವಿಸ್ತಾರವಾಗಿ. ತ್ವತ್ತಃ ಕಮಲಪತ್ರಾಕ್ಷ, ತ್ವತ್ತಃ ಅಂದ್ರೆ ನಿನ್ನಿಂದ, ಕಮಲಪತ್ರಾಕ್ಷ ಕಮಲಪತ್ರಾಕ್ಷ ಅಂದ್ರೆ ಕಮಲಪತ್ರ ಅಕ್ಷ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಕೃಷ್ಣನಿಗೆ ಹೇಳ್ತಾ ಇರುವಂತದ್ದು ಕಮಲದ ನಯನ ಉಳ್ಳವನೇ ಅಂತ ಹೇಳಿ. ಹೀಗೆ ಮಹಾತ್ಮ್ಯಂ ಅಪಿ ಚಾವ್ಯಯಂ, ಮಹಾತ್ಮ್ಯಂ ಅಂತಂದ್ರೆ ಮಹಿಮೆಗಳನ್ನ, ಮತ್ತೆ ಮಹಿಮೆಗಳು ಕೂಡ, ನಿನ್ನ ಮಹಿಮೆಗಳು ಕೂಡ ಅಕ್ಷಯವಾದುದು ಅಂತ ಹೇಳಿ ನಾನು ಕೇಳಲ್ಪಟ್ಟಿದ್ದೇನೆ. ಓಕೆ, ಸೊ ಒಟ್ಟಾರೆ ಇದ್ರ ಅರ್ಥ ಏನ್ ಕೊಡುತ್ತೆ ಅಂದ್ರೆ, ಇಲ್ಲಿ ಕಮಲ ಪತ್ರಾಕ್ಷ ಅನ್ನುವಂಥದ್ದು ಮೊದಲು ಬರುತ್ತೆ. ಕಮಲ ನೇತ್ರನೇ, ಕಮಲದ ನಯನ ಉಳ್ಳವನೇ, ಪ್ರತಿಯೊಂದು ಜೀವಿಗೂ ಹುಟ್ಟು ಮತ್ತೆ ಸಾವುಗಳು ಒಂದು ವಿಷಯವನ್ನ, ಹುಟ್ಟು ಮತ್ತೆ ಸಾವಿನ ವಿಷಯಗಳನ್ನ ನಾನು ನಿನ್ನಿಂದ ವಿಸ್ತಾರವಾಗಿ ಕೇಳಿದ್ದೇನೆ. ಸೊ ಹೀಗೆ ನೀನೊಂದು ನಿನ್ನ ವೈಭವಗಳನ್ನ ಹೇಳಿದೀಯ. ಮಹಾತ್ಮ್ಯಮಪಿ ಚಾವ್ಯಯಂ, ಚ ಅವ್ಯಯಂ, ಮಹಾತ್ಮ್ಯಗಳನ್ನು ನೀ ಹೇಳಿದೀಯ, ನಿನ್ನ ವೈಭವ ವಿಭೂತಿಗಳನ್ನ. ಸೊ ಎಂದೂ ಕೊನೆಯಾಗದ ನಿನ್ನ ವೈಭವಗಳನ್ನ ಕೂಡ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈಗ, ಮತ್ತೆ ನೀನು ಸ್ಪಷ್ಟವಾಗಿದ್ದನ್ನ ನನಗೆ ತಿಳಿಸಿದೀಯಾ ಅಂತ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಮಾತಾಜಿ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಇವ್ರು ಬಂದಿದ್ದಾರೆ ಮಾತಾಜಿ, ಸುಮಂಗ್ಲಾ ಮಾತಾಜಿ. ಅವರು ಫ್ರೀ ಇದ್ದಾರಾ ಇಲ್ವಾ? ಲೇಟ್ ಆಯ್ತಲ್ಲ ಅವ್ರು ಬರ್ಬೋದು. ಇರ್ಲಿ, ನೀವ್ ಹೇಳಿ ಮಾತಾಜಿ. ಹಾ ಹರೇ ಸರಿ, ಕೃಷ್ಣ ಮಾತಾಜಿ, ಇರ್ಲಿ ನೀವ್ ಹೇಳಿ ಮಾತಾಜಿ, ನಾನು ಇರ್ತೀನಿ ಕ್ಲಾಸ್. ಆಯ್ತು ಆಯ್ತು, ಓಕೆ. ಕೃಷ್ಣಮೂರ್ತಿ ಪ್ರಭುಜಿ, ಹರಿಣಿ ಕಕ್ಕೇರಿ ಮಾತಾಜಿ, ಜಯಲಕ್ಷ್ಮಿ ಆಚಾರ್ಯ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ. ಕೃಷ್ಣಮೂರ್ತಿ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಶ್ಲೋಕ 2. ಭವಾಪ್ಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತತ್ವತಃ ಕಮಲ ಪತ್ರಾಕ್ಷ ಆತ್ಮಾಮಪಿ ಚಾವ್ಯಯಂ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಹರಿಣಿ ಮಾತಾಜಿ. ಸಾರಿ, ಅನ್ಮ್ಯೂಟ್ ಮಾಡ್ಕೊಂಡಿದ್ದಿಲ್ಲ, ಸಾರಿ. ಹರೇ ಕೃಷ್ಣ. ಶ್ಲೋಕ 2. ಭವಾಪ್ಯಯೋ ಹಿ ಭೂತಾನಾಂ ಶ್ರುತ್ವಾ ವಿಸ್ತರಶೋ ಮಯಾ ತತ್ವಃ ಕಮಲಪತ್ರಾಕ್ಷ ಮಹಾತ್ಮಂ ಅಪಿ ಚಾವ್ಯಯಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತತಃ ಕಮಲಪತ್ರಾಕ್ಷ. ಹರೇ ಕೃಷ್ಣ. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೋಡಿ, ನೆಟ್ವರ್ಕ್ ಇದು ಜಾಗದಲ್ಲಿ ಬನ್ನಿ ಪ್ರಭುಜಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇರ್ಲಿ ಪ್ರಭುಜಿ, ಕೇಳ್ತು ಸ್ವಲ್ಪ ಕರೆ ಸರಿ ಇದೆ. ಅಂದ್ರೆ ನೀವು ಹೇಳುವಾಗ ನೆಟ್ವರ್ಕ್ ಜಾಗದಲ್ಲಿ ಬನ್ನಿ ಆಮೇಲೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಯ್ತು ಮಾತಾಜಿ, ಆಯ್ತು. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 3ನೇ ಶ್ಲೋಕ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ. ಸೊ ಈ ಒಂದು ಶ್ಲೋಕದ ಉಚ್ಚಾರಣೆ ಈ ತರ ಬರುತ್ತೆ. ಏವಮೇತದ್ ಏವಮೇತದನ್ನ ಬಿಡಿಸಿದಾಗ ಏವಂ ಏತತ್ ಅಂತ ಹೇಳ್ತಾರೆ. ಏವಂ ಏತದ್ ಯಥಾ
ಕೂಡಿ ಏವಮೇತದ್ ಯಥಾ ಅಂತ ಆಗುತ್ತೆ. ನೀವು ಇದನ್ನ 2 ಪದವನ್ನ ಮಾಡ್ಬೋದು. ಏವಂ ಏತದ್ಯಥಾ ಅಂತ ಹೇಳಿ, ಏವಂ ಏತದ್ಯಥಾ ಅಥವಾ ಕೂಡಿ ಹೇಳ್ಬೋದು, ಏವಂ ಏತದ್ಯಥಾ. ತತ್ವಂ, ತತ್ವಂ ದೊಡ್ಡ ಥ ಇದೆ, ಥಕ್ಕೆ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಂ ಇಚ್ಛಾಮಿ. ಇಲ್ಲಿ ಬಿಡಿಸ್ಬೇಕು, ಮೀ ಇದೆಯಲ್ಲ ಅದನ್ನ ಸ್ಪ್ಲಿಟ್ ಮಾಡ್ಬೇಕು. ದೃಷ್ಟುಂ ಅನ್ನೋದು ಫಸ್ಟ್ ಬರುತ್ತೆ, ಇಚ್ಛಾಮಿ ಅನ್ನೋದು ಮುಂದೆ ಹೋಗುತ್ತೆ. ದೃಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಸೊ ಈ ಒಂದು ಪದಗಳ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಏವಂ ಏತದ್ ಯಥಾ. ಸೊ ಹೀಗೆ ಇದನ್ನ ಇದ್ದಂತೆ ಅಂತ ಅರ್ಥ. ಏವಂ ಏತದ್ ಯಥಾ ತತ್ವಂ. ಸೊ ಹೀಗೆ ನೀನು ಈ ಒಂದು ತತ್ವಂ ಅಂತ ಹೇಳ್ತಾರಲ್ಲ, ಆತ್ಮತತ್ವಂ ಅಂತ ಹೇಳಿ ಕರಿತಾ ಇದ್ದಾರೆ ಇಲ್ಲಿ. ಸೊ ನೀನು ಹೇಳಿದ್ದೀಯ. ಸೊ ನಿನ್ನ ಒಂದು ವರ್ಣನೆಯನ್ನ ಯಥಾವತ್ತಾಗಿ ನೀನು ಅದನ್ನ ಇದ್ದಂಗಿದ್ದಂತೆ ನನಗೆ ಹೇಳಿದೀಯ. ದೃಷ್ಟುಮಿಚ್ಛಾಮಿ ತೇ ರೂಪಂ. ಸೊ ನೀ ನನಗೇನ್ ಹೇಳಿದೀಯೋ ಅದನ್ನ ದೃಷ್ಟುಂ ಇಚ್ಛಾಮಿ ನೋಡಲು ಇಚ್ಛಿಸ್ತೇನೆ. ಏನನ್ನ? ತೇ ರೂಪಂ, ಅದೇನ್ ನೀನು ವರ್ಣನೆ ಮಾಡಿದೀಯಲ್ಲ ವೈಭವಗಳನ್ನ, ಅದನ್ನ ಆ ರೂಪವನ್ನ ನಾನು ನೋಡ್ಬೇಕು, ನನಗೆ ಇಚ್ಛೆ ಆಗಿದೆ. ಸೊ ಅದು ನಿನ್ನ ಐಶ್ವರಂ ಪುರುಷೋತ್ತಮಂ. ಸೊ ಅದೇ ನಿನ್ನ ದಿವ್ಯವಾದ ಒಂದು ರೂಪವನ್ನ ನಾನು ನೋಡ್ಲಿಕ್ಕೆ ಬಯಸ್ತೇನೆ, ಪುರುಷೋತ್ತಮ ಅಂತ ಹೇಳ್ತಾ ಇರುವಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ, ಲಲಿತಾ, ಮಂಗಳ ಮಾತಾಜಿ, ಮಂಜುಳಾ A ಮಾತಾಜಿ, ನಿರ್ಮಲಾ ಮಾತಾಜಿ. ಲಕ್ಷ್ಮೀ PM ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೇನೆ. ಶ್ಲೋಕ 3. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹರೇ ಕೃಷ್ಣ. ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಏವಮೇತದ್ಯಥಾ ತತ್ವಂ ಆತ್ಮನಾಂ ಪರಮೇಶ್ವರ ದ್ರಷ್ಟುಂ ಇಚ್ಛತಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮಂ. ಇಲ್ಲಿ ಮಾತಾಜಿ, ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಪುರುಷೋತ್ತಮಂ ಅಲ್ಲ, ಪುರುಷೋತ್ತಮ ಅಲ್ಲಿ ದೃಷ್ಟುಂ ಇಚ್ಛಾಮಿ. ಇಲ್ಲ ಮಾತಾಜಿ, ಒಂದ್ಸಲ ನೋಡ್ತೀನಿ. ಏವಮೇತದ್ಯಥಾ ತತ್ವಂ ಆತ್ಮನಾಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಲೋಕ 3. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏವಮೇತದ್ಯಥಾ ತತ್ವಂ ಆತ್ಮಾನಂ ಪರಮೇಶ್ವರ ದೃಷ್ಟುಂ ಇಚ್ಛಾಮಿ ತೇ ರೂಪಂ ಐಶ್ವರ್ಯಂ ಪುರುಷೋತ್ತಮ. ಮಾತಾಜಿ, ಮೊದಲನೇ ಲೈನ್ ಕರೆಕ್ಟ್ ಇದೆಯಾ? ಏವಂ ಏತದ್ಯಥಾ ತತ್ವಂ. ಸದ್ಯ ತಥಾನ ಏವಮೇತದ್ಯಥಾ. ಅದು ಥಾ ಬೇರೆ ಮಾತಾಜಿ. ಇಲ್ಲಿ ಏವಂ ಏತದ್ಯಥಾ, ಏತದ್ಯಥಾ ಬಂತಲ್ಲ ಅದು ಬೇರೆ, ತತ್ವಂ ಇದು ಬೇರೆ. ಏವಮೇತದ್ಯಥಾ ತತ್ವಂ ಕರೆಕ್ಟ್ ಮಾತಾಜಿ? ಸರಿ ಬರುತ್ತೆ. ಆಯ್ತಾ ಎಲ್ರಿಗೂ? ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ
11ರ 4ನೇ ಶ್ಲೋಕ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾಮಾತ್ಮನಂ ಅವ್ಯಯಂ. ಇದರ ಒಂದು ಉಚ್ಚಾರಣೆ ಮನ್ಯಸೇ ಯದಿ ತಚ್ಚಕ್ಯಂ, ಚಕ್ಕೆ ದೊಡ್ಡ ಚ ಇದೆ, ತಚ್ಚಕ್ಯಂ ವ್ಯಂಜನ ಇದೆ ಮಯಾ ದೃಷ್ಟುಂ ಇತಿ, ದೃಷ್ಟುಮಿತಿ ಕೂಡಿ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ದೃಷ್ಟುಂ ಇತಿ ಅಥವಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ಯಾಮಾತ್ಮನಂ ಅವ್ಯಯಂ ಅಂತ ಹೇಳಿ ಇದನ್ನ ಬಿಡಿಸಿದಾಗ 3 ಪದಗಳಾಗತ್ತೆ. ದರ್ಶಯ ಆತ್ಮಾನಂ ಅವ್ಯಯಂ ಅಂತ ಹೇಳಿ ಅವಗ್ರಹ ಇದೆ ನೋಡಿ ಅಲ್ಲಿ. ಸೊ ಹಾಗಾಗಿ ನೀವು ಹೀಗೆ ಹೇಳ್ಬೋದು, ದರ್ಶಯ ಆತ್ಮಾನಂ ಅವ್ಯಯಂ ಯೋಗೇಶ್ವರ ತತೋ ಮೇ ತ್ವಂ ಯಾಮಾತ್ಮನಂ ಅವ್ಯಯಂ ಅಂತ. ಸೊ ನೀವು ದರ್ಶಯ ಆತ್ಮಾನಂ ಅವ್ಯಯಂ ಅಂತ ಹೇಳಿ, ದರ್ಶಯ ಆತ್ಮಾನಂ ಅವ್ಯಯಂ. ಆದ್ಮೇಲೆ ಒಂದು ಅ ಸೇರಿಸ್ಬೇಕು ಕೊನೆಗೆ, ಮತ್ತೆ ಇಲ್ಲಿ ದರ್ಶಯ ಆದ್ಮೇಲೆ ಆ ಸೇರಿಸ್ಬೇಕು. ಅಲ್ಲಿ ಹಿಂದೆ ಆ ಸ್ವರ ಕೂಡಿದೆಲ್ಲ, ಹಾಗಾಗಿ ಆ ಬರುತ್ತೆ. ದರ್ಶಯ ಆತ್ಮಾನಂ ಅವ್ಯಯಂ. ಅಥವಾ ನೀವು 2 ಪದ ಮಾಡ್ಬೋದು, ದರ್ಶಯಾತ್ಮಾನಂ ಅವ್ಯಯಂ. ದರ್ಶಯಾತ್ಮಾನಂ 1 ಪದ, ಅವ್ಯಯಂ 2 ಪದ. 2 ಪದ ಮಾಡ್ಬೋದು ಅಥವಾ 3 ಪದನು ಮಾಡ್ಬೋದು ಅಥವಾ ಒಂದೇ ಪದನು ಮಾಡ್ಬೋದು. ದರ್ಶಯಾತ್ಮಾನಂ ಅವ್ಯಯಂ. ಸರಿ. ಸೊ ಇದ್ರ ಒಂದು ಅರ್ಥ ಈ ತರ ಬರುತ್ತೆ. ಸೊ ಇಲ್ಲಿ ಯೋಗೇಶ್ವರ ಅಂತ ಹೇಳ್ತಾರೆ, ಅವಾಗ ನಾವು ಹೆಸರು ಫಸ್ಟ್ ಕರಿತೀವಲ್ಲ, ಹಾಗಾಗಿ ಓ ಪ್ರಭು, ಪ್ರಭುವೇನೇ ಇದೆ ನೋಡಿ, ದೃಷ್ಟುಮಿತಿ ಪ್ರಭೋ. ಹಾಗಾಗಿ ಹೇ ಪ್ರಭೋ ಯೋಗೇಶ್ವರನೇ. ಮನ್ಯಸೆ ಯದಿ ತಚ್ಚಕ್ಯಂ ಅಂದ್ರೆ, ಮನ್ಯಸೆ ಅಂದ್ರೆ ನೀನು ನೀನ್ ತಿಳ್ಕೊಂಡಿದ್ಯಾ ಅಂತಂದ್ರೆ, ಏನ್ ತಿಳ್ಕೊಂಡಿದ್ಯಾ ಅಂದ್ರೆ, ಮಯಾ ದೃಷ್ಟುಮಿತಿ ಪ್ರಭೋ ಅಂದ್ರೆ, ಈಗ ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ದ ಅರ್ಜುನ, ಸೊ ನಿನ್ನ ಒಂದು ಈ ವಿಶ್ವದ ಅಭಿವ್ಯಕ್ತಿ ಮತ್ತೆ ನಿನ್ನ ವಿಶ್ವರೂಪವನ್ನ ನಾನ್ ನೋಡ್ಲಿಕ್ಕೆ ಬಯಸ್ತೇನೆ ಅಂತ ಹೇಳ್ದ. ಆದ್ರೂ ಇಲ್ಲಿ ಒಂದ್ ಮಾತು ಹೇಳ್ತಾನೆ, ಸೊ ನಿನಗೆ ನಾನ್ ನೋಡ್ಬಹುದು ಅಂತ ನಿನಗೆ ಅನ್ಸುತ್ತಂದ್ರೆ, ನಾನ್ ನೋಡ್ಬಲ್ಲೆ ಅಂತ ನೀನೇನಾದ್ರೂ ಭಾವಿಸಿದೆ ಆದ್ರೆ ಅಂತ ಅಂದ್ರೆ, ನಿನ್ಗಿಚ್ಛೆ ಇದ್ರೆ ಮಾತ್ರ ನಾನು ಅದನ್ನ ಮಾಡ್ಬಲ್ಲೆ, ಇಲ್ಲಾಂದ್ರೆ ಅದು ಆಗಲ್ಲ. ಆತರ ಹೇಳ್ತಾ ಇರುವಂತದ್ದು ಮನ್ಯಸೇರಿ ತಚ್ಚಕ್ಯಂ. ಸೊ ನೀನು ನಿನ್ನ ವಿಶ್ವರೂಪವನ್ನ ನೋಡ್ಬಲ್ಲೆ ಅಂತ ನೀನು ಏನಾದ್ರೂ ಭಾವಿಸಿದ್ರೆ, ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಂ ಅವ್ಯಯಂ. ಸೊ ಹೀಗೆ ಭಾವಿಸಿದೆ ಆದ್ರೆ ನಿನ್ನ ಈ ಅಪರಿಮಿತ ವಿಶ್ವರೂಪವನ್ನ ತೋರಿಸು, ಅವ್ಯಯವಾದ ದರ್ಶಯಾತ್ಮಾನಂ ಅವ್ಯಯಂ ಅಂದ್ರೆ ಈ ನಿನ್ನ ಶಾಶ್ವತವಾದಂತಹ ನಿನ್ನನ್ನ ನನಗೆ ತೋರಿಸು, ನಿನ್ನ ವಿಶ್ವರೂಪವನ್ನು ನನಗೆ ತೋರಿಸು ಅಂತ ಹೇಳ್ತಾನೆ. ಒಟ್ಟಾರೆ ಇದ್ರ ಅರ್ಥ ಏನ್ ಬರುತ್ತೆ ಅಂದ್ರೆ, ನಿನ್ನ ವಿಶ್ವರೂಪವನ್ನ ನಾನು ನೋಡ್ಬಹುದು ಅಂತ ನಿನಗೇನಾದ್ರೂ ಅನಿಸಿದ್ರೆ, ನಿನ್ನ ಈ ಒಂದು ಅವ್ಯಯಂ ಅಪರಿಮಿತವಾದಂತಹ ವಿಶ್ವರೂಪವನ್ನ ನನಗೆ ತೋರಿಸು ಅಂತ ಹೇಳ್ತಾ ಇರುವಂತದ್ದು. ಸೊ ನಾವೇನ್ ಹೇಳ್ಬಿಡ್ತೇವೆ ಕೆಲವೊಂದ್ಸಲಿ, ತೋರಿಸು ನಮ್ಗೆ ಅಂತ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಇಲ್ಲ, ಅರ್ಜುನ ಏನ್ ಹೇಳ್ತಾ ಇರುವಂತದ್ದು, ನಿನಗೆ ನಾನೇನ್ ನೋಡ್ಬಹುದು ಅಂತ ಅನಿಸಿದ್ರೆ ತೋರಿಸು ಅಂತ ಹೇಳ್ತಾ ಇರುವಂತದ್ದು. ಮಾತಾಜಿ ಕಂಟಿನ್ಯೂ ಮಾಡಿ. ಕೃಷ್ಣ. ಪಿ ಎ ಅಂತಿದೆ, ಯಾರು ಮಾತಾಜಿನ ಪ್ರಭುಜಿನ? ಪ್ರಿಯಾಂಕಾ ಜುಟ್ಟೂರ್ ಮಾತಾಜಿ, ರವಿ ಪ್ರಭುಜಿ, ರೇಖಾ ಬಂಗೇರ ಮಾತಾಜಿ, ಶಶಿಕಲಾ ಮಾತಾಜಿ, ಶೀಲಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭು ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ. ರವಿ ಪ್ರಭುಜಿ. ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಂ ಅವ್ಯಯಂ. ಶೀಲಾದೇವಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮನಸೇ ಯದಿ ತಚ್ಚಕ್ಯಂ ಮಯಾ ದೃಷ್ಟಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತತ್ವಂ ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ. ಸರಿ ಇದೆ ಮಾತಾಜಿ ಎಲ್ಲ. ಇದು 2ನೇ ಲೈನ್ ಮಾತ್ರ, ಇದು ಯೋಗೇಶ್ವರ ತಥೋ ಮೇ
ತತ್ವಮಲ್ಲ ಅದು ತ್ವಂ. ತಥೋಮಿ ತ್ವಂ. ಮೇ ತತ್ವ ತ್ವಂ. ಸರಿ, ಧ್ವನಿ ಚೆನ್ನಾಗಿಲ್ಲ ಅದೇನ್ ಅನ್ಕೋಬೇಡಿ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 4. ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದೃಷ್ಟಮಿತಿ ಪ್ರಭೋ ಯೋಗೇಶ್ವರ ತಥೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಆಯ್ತು. ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 5ನೇ ಶ್ಲೋಕ. ಈಗ ಭಗವಂತ ಹೇಳ್ತಾರೆ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥಾ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಇದರ ಉಚ್ಚಾರಣೆ: ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ. ಶತಶೋಥ ಇದನ್ನ ಬಿಡಿಸಿದಾಗ ಶತಶೋಥ ಅಂದ್ರೆ ಶತಶಃ ಅಥ ಅಂತ ಕರೀತಾರೆ. ಶತಶಃ ಅಥ, ಅಲ್ಲಿ ಅವಗ್ರಹ ಇದೆಲ್ಲ ಅಥ ಆಗುತ್ತೆ. ಶತಶಃ ಅಥ ಶತಶೋಥ ಅಂತ ಹೇಳಿ. ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಇಲ್ಲಿ 3 ಪದ ಬರುತ್ತೆ ಲಾಸ್ಟ್ ಲೈನ್ ಅಲ್ಲಿ. ನಾನಾ ವರ್ಣ ಆಕೃತೀನಿ ಚ ಅಂತ ಹೇಳಿ. ನಾನಾ ವರ್ಣ ಆಕೃತೀನಿ, ನಾನಾ ವರ್ಣಾಕೃತೀನಿ ಚ ಕೂಡಿ ಹೇಳ್ಬೋದು. ನಾನಾ ವರ್ಣಾಕೃತೀನಿ ಚ ಅಂತ ಹೇಳಿ. ಸೊ ಇದ್ರ ಒಂದು ಅರ್ಥವನ್ನ ತಿಳ್ಕೊಂಡ್ಬಿಡೋಣ. ತುಂಬಾ ಸರಳವಾಗಿದೆ, ಎಲ್ರು ಕೂಡ ಹೇಳ್ಬೋದು. ಪಶ್ಯ, ಭಗವಂತ ಹೇಳ್ತಾರೆ, ಶ್ರೀ ಭಗವಾನ್ ವಾಚ ಭಗವಂತ ಹೇಳ್ತಾರೆ ಪಶ್ಯ. ಪಶ್ಯ ಅಂದ್ರೆ ನೋಡು. ಏನ್ ನೋಡೋದು? ಪಶ್ಯಮೇ ಪಾರ್ಥ ರೂಪಾಣಿ. ಪಾರ್ಥ ಪಶ್ಯಮೇ ರೂಪಾಣಿ ಅಂದ್ರೆ ಮೇ ರೂಪಾಣಿ, ನನ್ನ ರೂಪಗಳನ್ನ ನೋಡು. ಓ ಪಾರ್ಥ, ಶತಶಃ ಸಹಸ್ರಶಃ ಶತಶೋಥ ಸಹಸ್ರಶಃ ಅಂದ್ರೆ ನೂರಾರು ಸಾವಿರಾರು. ಏನ್ ನೂರಾರು ಸಾವಿರಾರು? ನಾನಾ ವಿಧಾನಿ ದಿವ್ಯಾನಿ, ಏನು ವಿಭಿನ್ನ ರೀತಿಯ ದಿವ್ಯ ರೂಪಗಳು. ಅಂದ್ರೆ ನೂರಾರು ಸಾವಿರಾರು ವಿಭಿನ್ನ ರೀತಿಯ ದಿವ್ಯ ರೂಪಗಳು. ಶತಶೋಧ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಸೊ ಏನಿದೆ? ವಿವಿಧ ಬಣ್ಣಗಳ ವಿವಿಧ ಆಕಾರಗಳ ಒಂದು ದಿವ್ಯ ರೂಪ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹೀಗೆ ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ಅಂದ್ರೆ ಪಶ್ಯಮೇ ರೂಪಾಣಿ ಪಾರ್ಥ, ಅವು ಪಾರ್ಥ ನನ್ನ ರೂಪಗಳನ್ನ ನೋಡು. ಶತಶೋಥ ಸಹಸ್ರಶಃ, ಅವು ನೂರಾರು ಸಾವಿರಾರು ರೂಪಗಳಲ್ಲಿ ನಾನಾ ವಿಧಾನ ದಿವ್ಯಾನಿ ವಿಭಿನ್ನ ದಿವ್ಯ ರೂಪಗಳಲ್ಲಿ ನಾನಾ ವರ್ಣಾಕೃತಿ ನಿಚ ವಿವಿಧ ಬಣ್ಣಗಳಲ್ಲಿ ಆಕಾರಗಳಲ್ಲಿ ಈ ನನ್ನ ರೂಪವನ್ನ ನೋಡು ಅಂತ ಇಲ್ಲಿ ಹೇಳ್ತಾ ಇರುವಂತ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ, ಶೋಭಾ ಭಟ್ ಮಾತಾಜಿ, ಶ್ರುತಿ ಮಾತಾಜಿ, ಉಮಾದೇವಿ ವೆಂಕಟೇಶ್ ಮಾತಾಜಿ, ವೆಂಕಟೇಶ್ ಪ್ರಭುಜಿ. ಶಶಿಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಶ್ರೀ ಭಗವಾನ್ ವಾಚ ಪಶ್ಯಾಮಿ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾನಿ ಕೃತಾನಿ ಚ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಇಲ್ಲಿ ನಿಮ್ದು 2 ಮಾಡ್ಕೊಳ್ಳಿ ಮಾತಾಜಿ. 2ನೇ ಲೈನ್ ಅಲ್ಲಿ ಸಹಸ್ರಶಃ ಒಂದು, ಮತ್ತೆ ಕೊನೆ ಲೈನ್ ಅಲ್ಲಿ ನಾನಾ ವರ್ಣಾಕೃತೀನಿ ಚ. ಕೃತಾನಿ ತಾ ಲಲಿತಿ ಇದೆಯಲ್ಲ, ಕೃತಾ ನಾನಾ ವರ್ಣಾಕೃತೀನಿ ಚ. ಸರಿ, ಉಳಿದೆಲ್ಲ ಸರಿ ಇದೆ ಮಾತಾಜಿ. ಇನ್ನೊಂದ್ಸಲ ಹೇಳ. ಇಲ್ಲ, 2ನೇ ಲೈನ್ ಅಲ್ಲಿ ಕೊನೆ ಶಬ್ದ ಸಹಸ್ರಶಃ ಒಂದು, ಮತ್ತೆ 4ನೇ ಲೈನ್ ಅಲ್ಲಿ ಆಕೃತೀನಿ ಅದ ಇಲ್ಲ, ಆಕೃತೀನಿ ನಾನಾ ವರ್ಣಾಕೃತೀನಿ ಚ. ಸರಿ, ಉಳಿದಿದೆಲ್ಲ ಸರಿ ಇದೆ. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಧನ್ಯವಾದಗಳು.
ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋತ್ಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಆಯ್ತು ಮಾತಾಜಿ. 5 ಜನ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 6ನೇ ಶ್ಲೋಕ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಉಚ್ಚಾರಣೆ ಪಶ್ಯಾದಿತ್ಯಾನ್ ಅಂದ್ರೆ ಇದನ್ನ ಬಿಡಿಸಿದಾಗ ಪಶ್ಯ ಆದಿತ್ಯಾನ್ ಅಂತ ಬರುತ್ತೆ. ಅವಗ್ರಹ ಇದ್ರೆ ನಿಮ್ಗೆ ಗೊತ್ತು, ಆ ಅಥವಾ ಅ ಸೇರ್ಪಡೆ ಆಗತ್ತೆ. ಪಶ್ಯಾದಿತ್ಯಾನ್ ಕೂಡಿ ಹೇಳಿ. ವಸೂನ್ ರುದ್ರಾನ್, ಬಟ್ ನಿಮ್ಗೆ ಗೊತ್ತಿರ್ಲಿ ಅಲ್ಲಿ ಅವಗ್ರಹ ಬಂದ್ರೆ ಬಿಡಿಸ್ಬೇಕು, ಆ ಬರುತ್ತೆ ಅಂತ. ಪಶ್ಯ ಆದಿತ್ಯಾನ್ ವಸೂನ್ 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 ರುದ್ರಾನ್ ವ್ಯಂಜನ ಇದೆ ನ 2. ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಅಂದ್ರೆ ಬಹು ಅನ್ಯ ಅಂತ ಇಲ್ಲಿ ಬರುತ್ತೆ. ಇದು ಈ ಒಂದು ಪದವನ್ನ ಬಿಡಿಸಿದಾಗ ಬಹೂನಿ ಅದೃಷ್ಟ ಪೂರ್ವಾಣಿ ಅಂತ ಆಗುತ್ತೆ. ಬಹೂನಿ ಅದೃಷ್ಟ ಪೂರ್ವಾಣಿ. ಹಾಗಾಗಿ ಬಹೂನ್ಯ ದೃಷ್ಟ ಪೂರ್ವಾಣಿ ಅಥವಾ ಬಹೂನಿ ಅದೃಷ್ಟ ಪೂರ್ವಾಣಿ ಅಂತ ಹೇಳಿದ್ರು ಬರುತ್ತೆ. ಬಿಡಿಸಿ ಇಲ್ಲ ಕೂಡಿ ಹೇಳ್ಬೋದು. ಬಹೂನ್ಯ ದೃಷ್ಟ ಪೂರ್ವಾಣಿ, ಬಹೂನ್ಯ ದೃಷ್ಟ ಪೂರ್ವಾಣಿ. ಆಮೇಲೆ ಪಶ್ಚಾಶ್ಚರ್ಯಾಣಿ, ಇದನ್ನ ಬಿಡಿಸಿದಾಗ ಪಶ್ಯ ಆಶ್ಚರ್ಯಾಣಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಅವಗ್ರಹ ಹಚ್ಬೇಕು. ಮತ್ತೆ ಹಿಂದಿನ ಆ ಏನ್ ಕೂಡಿದೆಯಲ್ಲ ಪಶ್ಯ ಶ ಇದ್ದಿದ್ದು ಶ ಆಗತ್ತೆ. ಪಶ್ಯ ಐಶ್ವರ್ಯಾಣಿ ಅಂತ ಆಗತ್ತೆ. ಪಶ್ಚಾಶ್ಚರ್ಯಾಣಿ ಅಥವಾ ನೀವು ಬಿಡಿಸಿ ಹೇಳ್ಬೋದು ಪಶ್ಯ ಆಶ್ಚರ್ಯಾಣಿ ಭಾರತ. ಶಕ್ಕೆ ಚವತ್ತಿದೆ ಮತ್ತೆ ಯಾಕೆ ಕಾವಳಿದೆ. ಆಶ್ಚರ್ಯಾಣಿ. ಸರಿ, ಪದಗಳ ಅರ್ಥವನ್ನ ತಿಳ್ಕೊಳ್ಳೋಣ. ಇದು ಶ್ಲೋಕದ ಅರ್ಥ. ಪಶ್ಯ ಅಂದ್ರೆ ಮತ್ತೆ ಹೇಳ್ತಾನೆ ಪಶ್ಯ ಆದಿತ್ಯಾನ್. ಪಶ್ಯ ನೋಡು. ಏನ್ ನೋಡೋದು? ಆದಿತ್ಯಾನ್ ಅಂದ್ರೆ ಆದಿತ್ಯ ದೇವತೆಗಳನ್ನ ನೋಡು. ವಸೂನ್ ಅಂದ್ರೆ ವಸುಗಳನ್ನ, ಅವರು ದೇವತೆಗಳು, ವಸುಗಳಾದ ದೇವತೆಗಳನ್ನ ನೋಡು. ರುದ್ರಾನ್ 11 ರುದ್ರ ದೇವತೆಗಳನ್ನ ನೋಡು. ಅಶ್ವಿನವು ಅಶ್ವಿನಿ ದೇವತೆಗಳನ್ನ ನೋಡು. ಮರುತಸ್ತಥಾ ಮರುತರ ಮರುತ್ಗಣಗಳಿಗೆ ಹೇಳ್ತಾ ಇರುವಂತದ್ದು. ಮರುತಗಣಗಳನ್ನ ನೋಡು. ಆಮೇಲೆ ಬಹೂನಿ ಅದೃಷ್ಟ ಪೂರ್ವಾಣಿ ಅಂತ. ಹಾಗೆ ಅಂದ್ರೆ ತಥಾ ಅಂದ್ರೆ ಹಾಗೆ, ಬಹೂನಿ ಅದೃಷ್ಟ ಪೂರ್ವಾಣಿ ಅಂದ್ರೆ ಮೊದಲು ಎಂದು ಕಾಣದ. ಬಹೂನಿ ಅದೃಷ್ಟ ಪೂರ್ವಾಣಿ. ಅದೃಷ್ಟ ಪೂರ್ವಾಣಿ ಅಂದ್ರೆ ಅದೃಷ್ಟ ಅಂದ್ರೆ ಕಾಣೋದಿಲ್ಲ. ಏನು ಯಾವಾಗ ಕಾಣೋದಿಲ್ಲ? ಹಿಂದೆ ಎಂದು ನೀ ಕಾಣದಂತಹ ಅನೇಕ 86 ಅಲ್ಲೋ 98.7 ಐತಿ. ಬರ್ತೀನಿ. ಆಗ್ಲೇ ಇಷ್ಟ ಆಯ್ತಲ್ಲ. ಬರ್ತೀನಿ ಹೋಗು. ಹಾಕದ್ರ ಬಹೂನಿ ಅದೃಷ್ಟ ಪೂರ್ವಾಣಿ. ಅದೃಷ್ಟ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ. ಆ ಅದೃಷ್ಟ ಹೇಳಲಿಲ್ಲ ಇಲ್ಲಿ. ಅದೃಷ್ಟ ಅಂದ್ರೆ ದೃಷ್ಟ, ಕಾಣದೇ ಇರುವಂತದ್ದು. ಎಲ್ಲಿ ಹಿಂದೆ ಎಂದೂ ನೋಡದೇ ಇರುವಂತಹ ವಿವಿಧವಾದಂತಹ ಈ ರೂಪವನ್ನ ನೀನು ನೋಡುವಂತ. ಪಶ್ಯ ಆಶ್ಚರ್ಯಾಣಿ. ಪಶ್ಯ ಅಂದ್ರೆ ನೋಡು. ಹೇಗೆ ನೋಡ್ತಿ ಅಂದ್ರೆ ಆಶ್ಚರ್ಯಾಣಿ, ಈ ಅದ್ಭುತಗಳನ್ನ, ಆಶ್ಚರ್ಯವಾಗಿ ಈ ಅದ್ಭುತಗಳನ್ನ, ಸಕಲ ಅದ್ಭುತಗಳನ್ನ ನೋಡು ಓ ಭಾರತ
ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದು ಅರ್ಥ ಏನ್ ಕೊಡುತ್ತಂದ್ರೆ ಪಶ್ಚಾದಿತ್ಯಾನ್ ವಸೂನ್ ರುದ್ರಾನ್, ಆದಿತ್ಯರು ವಸುಗಳು ರುದ್ರಗಳನ್ನ ನೋಡು, ಅಶ್ವಿನೋ ಮರುತಸ್ತದ ಅಶ್ವಿನಿ ದೇವತೆಗಳನ್ನ ಮರುತುಗಳನ್ನ ನೋಡು, ಬಹುನ್ಯ ಅದೃಷ್ಟ ಪೂರ್ವಾಣಿ ಆಶ್ಚರ್ಯಾಣಿ, ಮೊದಲು ಎಂದೂ ಕಂಡಿರದಂತ ಅನೇಕ ಅದ್ಭುತಗಳನ್ನ ಪಶ್ಚ ಭಾರತ ಅಂದ್ರೆ ಅರ್ಜುನ ಅವನ್ನೆಲ್ಲ ನೋಡು ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ವಿಜಯ್ ಪ್ರಭುಜಿ ಹೇಳ್ತೀರಾ? ವಿಜಯ್ ಪ್ರಭುಜಿ. ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನ್ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ. ಮಲ್ಲಜಮ್ಮ. ಪಶ್ಚಾಶ್ಚರ್ಯಾಣಿ ಕೊನೆ ಪದ ಇದೆಯಲ್ಲ ಮಾತಾಜಿ. ಪಶ್ಚಾಶ್ಚರ್ಯಾಣಿ. ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ. ಮಲ್ಲಜಮ್ಮ ಮಾತಾಜಿ. ಮಲ್ಲಜಮ್ಮ ಮಾತಾಜಿ. ಚನ್ನಪ್ಪ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ ವಸೂನ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನು ಅದೃಷ್ಟ ಪೂರ್ವಾಣಿ ಪಶ್ಚಾತ್ ಆಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತತಃ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸುನ್ ರುದ್ರಾನ್ ಅಶ್ವಿನೌ ಮರುತಸ್ತತಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಆಯ್ತು ಮಾತಾಜಿ. 5 ಜನ. ಸರಿ, ಒಂದೇ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 7ನೇ ಶ್ಲೋಕ. ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದೃಷ್ಟುಮಿಚ್ಛಸಿ. ಉಚ್ಚಾರಣೆ. ಇಹೈಕಸ್ಥಂ, ಇಹ ಏಕಸ್ತಂ ಅಂತ ಕರೀತಾರೆ. ಇಹ ಏಕಸ್ತಂ, ಇಹ ಏಕಸ್ತಂ ಕೂಡಿ ಹೇಳಿ. ಜಗತ್ ಕೃತ್ಸ್ನಂ. ಕ್ರೂ ಇದೆ, ಒಟ್ರ ಸುಳಿದೆ ಕೆಳಗಡೆ. ಕ್ರೂ ಕೋಕೆ ರೂವತ್ತು, ಋಷಿ ರೂವತ್ತು, ಕ್ರೂ ತೋಕೆ ಸವತ್ತು ನವತ್ತು ಎರಡಿದೆ. ಹಾಗೆ ಕೃತ್ಸ್ನ ತ ಸ ನ ಬರ್ಬೇಕತ್ತ. ಕೃತ್ಸ್ನಂ ಜಗತ್ ಕೃತ್ಸ್ನಂ ಪಶ್ಯಾದ್ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್. ಯಚ್ಚ ಅನ್ಯ, ಇಲ್ಲಿ ಯಚ್ಚ ಅನ್ಯದ್ ಬಿಡಿಸಿದಾಗ ಯತ್ ಚ ಅನ್ಯದ್ ಅಂತ ಬರುತ್ತೆ. ಯತ್ ಚ ಅನ್ಯದ್ ಯಚ್ಚಾನ್ಯದ್ ಕೂಡಿ ಹೇಳಿ. ದೃಷ್ಟುಂ ಇಚ್ಛಸಿ, ಅಲ್ಲಿ ಮ ಬಿಡಿಸ್ಬೇಕು. ಮ ಹಿಂದೆ ಹೋಗುತ್ತೆ, ಸ್ವರ ಮುಂದೆ ಹೋಗುತ್ತೆ ಮುಂದಿನ ಪದಕ್ಕೆ. ಹಾಗಾಗಿ ದೃಷ್ಟುಂ ಇಚ್ಛಸಿ ಅಂತ ಆಗುತ್ತೆ. ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಇಹ ಏಕಸ್ತಂ. ಇಹ ಅಂದ್ರೆ ಇಲ್ಲಿ, ಏಕ ಅಂದ್ರೆ ಒಂದೇ, ಸ್ತಂ ಅಂದ್ರೆ ಏಕಸ್ತಂ ಅಂದ್ರೆ ಸ್ಥಾನದಲ್ಲಿ, ಇಲ್ಲಿ ಒಂದೇ ಸ್ಥಾನದಲ್ಲಿ. ಜಗತ್ ಕೃತ್ಸ್ನಂ ಅಂದ್ರೆ ಜಗತ್ ಅಂದ್ರೆ ಜಗತ್ತು, ಕೃತ್ಸ್ನಂ ಅಂದ್ರೆ ಸಂಪೂರ್ಣ ಜಗತ್ತನ್ನ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಪೂರ್ಣವಾಗಿ ಸಂಪೂರ್ಣ ಜಗತ್ತನ್ನ ಪಶ್ಯ ಆದ್ಯ, ಪಶ್ಚಾದ್ಯ ಬಿಡಿಸಿದಾಗ ಪಶ್ಯ ಆದ್ಯ ಆಗತ್ತೆ. ಸೊ ಪಶ್ಯ ಆದ್ಯ, ಆದ್ಯ ಅಂದ್ರೆ ಇಂದು, ಪಶ್ಯ ಅಂದ್ರೆ ನೋಡು. ಸೊ ಇಂದು ನೋಡು. ಸ ಚರಾಚರಂ, ಸಚರಾಚರಮ ಕೇಳ್ತಾ ಇರುವಂತದಂದ್ರೆ ಚಲಿಸುವ ಮತ್ತೆ ಚಲಿಸದೇ ಇರುವಂತಹ ಚರಾಚರಗಳನ್ನ ನೋಡು. ಮಮ ದೇಹೇ ಅಂದ್ರೆ ನನ್ನ ದೇಹದಲ್ಲಿ. ಈ ಚಲಿಸುವ ಚಲಿಸದೇ ಇರುವಂತದ್ದು ಎಲ್ಲಿದೆ? ನನ್ನ ದೇಹದಲ್ಲಿದೆ. ಸೊ ಅದೇ ವಿಶ್ವರೂಪದಲ್ಲಿದೆ. ಗುಡಾಕೇಶ
ಅಂದ್ರೆ ನಿದ್ರೆಯನ್ನ ಗೆದ್ದಂಥವನೇ ಯತ್ ಯಚ್ಚಾನ್ಯತ್ ಯತ್ ಚ ಅನ್ಯತ್ ಅಂದ್ರೆ ಮತ್ತೇನಾದರೂ ದೃಷ್ಟುಮಿಚ್ಛಸಿ ನೀನು ನೋಡಲು ಬಯಸುವಂತದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಸೊ ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಇದೇನ್ ಅರ್ಥ ಕೊಡುತ್ತಂದ್ರೆ ಇಹ ಏಕಸ್ತಂ ಕೃತ್ನಂ ಪಶ್ಯ, ಇಲ್ಲಿ ಒಂದೇ ರೂಪದಲ್ಲಿ ಸಂಪೂರ್ಣ ಜಗತ್ತನ್ನ ನೋಡು. ಆದ್ಯ ಸಚರಾಚರಂ ಅಂದ್ರೆ ಸಚರಾಚರಂ ಚಲಿಸುವ ಮತ್ತೆ ಚಲಿಸದೇ ಇರುವಂತ ಅಚಲವಾಗಿರುವಂತದ್ದೆಲ್ಲ ನೀನು ಕಾಣ್ತೀಯಾ. ಮಮ ದೇಹೇ ಗುಡಾಕೇಶ, ಎಲ್ಲಿ ಕಾಣ್ತೀಯಾ? ನನ್ನ ವಿಶ್ವರೂಪದಲ್ಲಿ, ನನ್ನ ದೇಹದಲ್ಲಿ ನೀನು ಕಾಣ್ತೀಯಾ ಗುಡಾಕೇಶ. ಯಚ್ಚಾನ್ಯ ದೃಷ್ಟುಮಿಚ್ಛಸಿ, ನೀನ್ ಏನನ್ನ ನೋಡಲು ಬಯಸ್ತೀಯೋ, ಯಾವ್ದಾದ್ರು ವಸ್ತು ಇದೆಯೋ ಅದೆಲ್ಲವೂ ಇಲ್ಲಿ ಕಾಣುತ್ತೆ ಅಂತ ಹೇಳ್ತಾ ಇರುವಂತದ್ದು. ಸೊ ಒಂದೇ ಸ್ಥಳದಲ್ಲಿ ಸಂಪೂರ್ಣವಾಗಿ ಚಲಿಸದೇ ಇರುವಂತ ಎಲ್ಲವನ್ನ ನನ್ನ ವಿಶ್ವರೂಪದಲ್ಲಿ ಇಂದು ನೀನು ನೋಡು. ನೀನು ಮತ್ತೇನಾದ್ರೂ ನೋಡಲು ಬಯಸಿದರೆ ಅದನ್ನ ನೋಡಬಹುದು ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ, ಹರಿಣಿ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ, ರಾಜೇಶ್ವರಿ ಮಾತಾಜಿ. ಶ್ಲೋಕ 7. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ ದ್ರಷ್ಟುಮಿಚ್ಛಸಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರಿಣಿ ಮಾತಾಜಿ. ಶ್ಲೋಕ 7. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ದ್ರಷ್ಟುಮಿಚ್ಛಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಗತ್ಕೃಷ್ಣಂ ಪಾಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದೃಷ್ಟುಮಿಚ್ಛಸಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಚಾತ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶೇ ಯಚ್ಚಾನ್ಯತ್ ದೃಷ್ಟಮಿಚ್ಛಸಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಇಹೈಕಸ್ತಂ ಜಗತ್ಕೃಷ್ಣಂ ಪಶ್ಚಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದೃಷ್ಟಮಿಚ್ಛಸಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಆಯ್ತು ಮಾತಾಜಿ, ಆಯ್ತು. ಹರೇ ಕೃಷ್ಣ. ಮುಂದೆ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11ರ 8ನೇ ಶ್ಲೋಕ. ನತೋ ಮಾಂ ಶಕ್ಯಸೇ ದ್ರಷ್ಟುಂ, ಇದು ದ್ರಷ್ಟುಂ. ನತೋ ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸೊ ಇದ್ರ ಒಂದು ಉಚ್ಚಾರಣೆ ಇಲ್ಲಿ ನತು ಅಂತಂದ್ರೆ ಬಿಡಿಸ್ಬೇಕು. ಅದು ಆಕ್ಚುಲಿ ನತು ಬೇರೆ ಬೇರೆ ಪದ. ನತು ಮಾಂ ಶಕ್ಯಸೆ, ಅಲ್ಲಿ ನತು ಅಂತ ಇದೆ, ನೀವು ಬಿಡಿಸಿ ಹೇಳಿ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ. ಅನೇನೈವ ಬಿಡಿಸಿದಾಗ ಅನೇನ ಏವ ಆಗತ್ತೆ. ಕೂಡಿಸಿದರೆ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಂ ಐಶ್ವರಂ ಅಥವಾ ಯೋಗಮೈಶ್ವರಂ. ಯೋಗಂ ಐಶ್ವರಂ ಅನ್ನಬಹುದು, ಅದು ಬಿಡಿಸಬಹುದು ಅಥವಾ ಕೂಡಿ ಹೇಳ್ಬಹುದು. ಇದರ ಒಂದು ಅರ್ಥ ಈ ತರ ಬರುತ್ತೆ. ನತು ಅಂದ್ರೆ ಅಲ್ಲ ಅಂತ ಹೇಳ್ದಾಗೆ, ಶಕ್ಯಸೇ ದ್ರಷ್ಟುಂ ಅಂದ್ರೆ ನೋಡಲು ಸಾಧ್ಯವಿಲ್ಲ. ಶಕ್ಯ ಅಂದ್ರೆ ಸಾಧ್ಯ ಇಲ್ಲ, ಏನ್ ಸಾಧ್ಯ ಇಲ್ಲ. ದ್ರಷ್ಟುಂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಏನೇನ ಅನೇನೈವ ಸ್ವಚಕ್ಷುಷ, ಯಾಕೆ ಸಾಧ್ಯ ಇಲ್ಲ? ಈ ಏನು ನಿನ್ನ ಅನೇನೈವ ಅಂತ ಯಾಕೆ ಹೇಳ್ತಾ ಇರುವಂತದಂದ್ರೆ, ನಿನ್ನ ಏನು ಈ ಸ್ವಂತ ಕಣ್ಣುಗಳಿದೆಯಲ್ಲ, ಸೊ ಆ ಸ್ವಂತ ಕಣ್ಣುಗಳಿಂದ ಖಂಡಿತವಾಗಿಯೂ ಅನೇನೈವ ಅಂದ್ರೆ ಖಂಡಿತವಾಗಿಯೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ದಿವ್ಯಂ ಚಕ್ಷುಃ ದದಾಮಿ. ಸೊ ಹಾಗಾಗಿ ನಿನ್ನ ಸ್ವಕಣ್ಣುಗಳಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನೇನ್ ಮಾಡ್ತೇನೆ, ದಿವ್ಯಂ ದದಾಮಿ ತೇ ಚಕ್ಷುಃ, ನಾ ದಿವ್ಯವಾದ ಕಣ್ಣುಗಳನ್ನ ದೃಷ್ಟಿಯನ್ನ ಕೊಡ್ತೇನೆ. ಪಶ್ಯಮೇ ಯೋಗೇಶ್ವರಂ. ಸೊ ಆಗ ನೀನ್ ಏನ್ ಮಾಡ್ತೀಯ, ನನ್ನ ಐಶ್ವರ್ಯಮಯ ಯೋಗ ಶಕ್ತಿಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅನೇನೈವ ಸ್ವಚಕ್ಷುಷ ನ ಶಕ್ಯಸೇ ದ್ರಷ್ಟುಂ, ಈ ನಿನ್ನ ಸಾಮಾನ್ಯ ಕಣ್ಣುಗಳಿಂದ ನನ್ನ ಅನುಭವವನ್ನು ನೀನು ನೋಡಲು ಸಾಧ್ಯವಿಲ್ಲ. ಸೊ ದಿವ್ಯಂ ಚಕ್ಷುಃ ತೇ ದದಾಮಿ, ಸೊ ನಾನು ನಿನಗೆ ದಿವ್ಯ ದೃಷ್ಟಿಯನ್ನ ಕೊಡ್ತೇನೆ. ಪಶ್ಯಮೇ ಯೋಗಮೈಶ್ವರಂ, ಈಗ ನೀ ನನ್ನ ಐಶ್ವರ್ಯಮಯವಾದಂತಹ ಈ ಯೋಗ ಶಕ್ತಿಯನ್ನ ನೋಡ್ಬಹುದು ಅಂತ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ.
ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ, ಲಕ್ಷ್ಮೀ BV ಮಾತಾಜಿ, ಲಕ್ಷ್ಮೀ PM ಮಾತಾಜಿ, ಲಲಿತಾ ಮಾತಾಜಿ, ಮಂಗಳ ಮಾತಾಜಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 8. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಶ್ಲೋಕ 8. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 9ನೇ ಶ್ಲೋಕ. ಈಗ ಸಂಜಯ್ ಏನಿದೆ ನೋಡ್ತಾ ಇರ್ತಾರ ಅದನ್ನ ಧೃತರಾಷ್ಟ್ರನಿಗೆ ತಿಳಿಸ್ತಾರೆ. ಸಂಜಯ ಉವಾಚ ಏವ ಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಉಚ್ಚಾರಣೆ ಏವಂ ಉಕ್ತ್ವಾ ಅಂತ ಹೇಳಿ. ಏವಂ ಉಕ್ತ 2 ಪದ. ಏವಂ ಉಕ್ತ್ವಾ, ಏವಂ ಉಕ್ತ್ವಾ ಅವತ್ತು ಮುಕ್ತ್ವಾ ತಥೋ ರಾಜನ್ ವ್ಯಂಜನ ಇದೆ ನಕ್ಕೆ. ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಹಾಗೆ ಬರುತ್ತೆ. ದರ್ಶಯಾಮ್ ಆಸ ಅಂತ ಬರುತ್ತೆ. ಅದು ಕೂಡಿ ಹೇಳಿಕೆ. ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಕೂಡಿ ಹೇಳ್ಬೋದು ಅಥವಾ ಬಿಡಿಸಿ ಹೇಳ್ಬೋದು. ರೂಪಂ ಐಶ್ವರಂ ಅಥವಾ ರೂಪಂ ಐಶ್ವರಂ. ಇದರ ಒಂದು ಉಚ್ಚಾರಣೆ ಇದರ ಒಂದು ಅರ್ಥ ಈ ತರ ಬರುತ್ತೆ. ಏವ ಮುಕ್ತ್ವಾ ಸಂಜಯ ವಾಚ. ಸಂಜಯ್ ಹೇಳಿದನು. ಏವ ಮುಕ್ತ್ವಾ ಏವಂ ಉಕ್ತ್ವಾ ಹೀಗೆ ಹೇಳಿದ ಅಂತ. ತತಃ ತಥೋ ರಾಜನ್. ತತಃ ಅಂದ್ರೆ ನಂತರ. ರಾಜನ್ ಅಂದ್ರೆ ರಾಜನಿಗೆ ಹೇಳ್ತಾ ಇರುವಂತದ್ದು. ಯಾರು? ಧೃತರಾಷ್ಟ್ರನಿಗೆ ಹೇಳ್ತಾ ಇರುವಂತದ್ದು. ಮಹಾಯೋಗೇಶ್ವರೋ ಹರಿಹಿ. ಮಹಾಯೋಗೇಶ್ವರ ಶ್ರೀಕೃಷ್ಣ ಹರಿಹಿ ದೇವ. ಹೀಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಅತ್ಯಂತ ಶಕ್ತಿಶಾಲಿ ಯೋಗಿಯಾದಂತಹ ಹರಿಹಿ ಅಂದ್ರೆ ಅದೇ ದೇವೋತ್ತಮ ಪರಪುರುಷಾದ ಕೃಷ್ಣನು. ದರ್ಶಯಾಮಾಸ ದರ್ಶಯಾಮ್ ಆಸ ಅಂತ ಹೇಳ್ತಾರೆ. ಏನ್ ಮಾಡ್ದ? ಹರಿಹಿ ಏನ್ ಮಾಡ್ದ? ಕೃಷ್ಣ ಏನ್ ಮಾಡ್ದ? ತೋರಿಸಿದ. ಯಾರಿಗೆ? ಪಾರ್ಥಾಯ ಅರ್ಜುನನಿಗೆ. ಏನ್ ತೋರಿಸಿದ? ಪರಮರೂಪಂ ಐಶ್ವರಂ. ಪರಮರೂಪಂ ಅಂದ್ರೆ ಅತ್ಯಂತ ಮಹಿಮಾಮಯವಾದ ರೂಪವನ್ನ, ದಿವ್ಯವಾದ ರೂಪವನ್ನ, ಮತ್ತೆ ಐಶ್ವರಂ ಅಂದ್ರೆ ದೈವ ಐಶ್ವರ್ಯದಿಂದ ಕೂಡಿದಂತ ರೂಪವನ್ನ ತೋರಿಸಿದ ಅಂತ ಹೇಳ್ತಾ ಇರುವಂತದ್ದು. ಹೀಗೆ ಏವ ಮುಕ್ತ್ವಾ ತಥೋ ರಾಜನ್ ಹೀಗೆ ಹೇಳಿದ ನಂತರ ಓ ರಾಜನೇ ಮಹಾಯೋಗೇಶ್ವರೋ ಹರಿಹಿ ಮಹಾಯೋಗೇಶ್ವರ ಅಂದ ಶ್ರೀಹರಿ ಪಾರ್ಥಾಯ ದರ್ಶಯಾಮಾಸ ಅರ್ಜುನಿಗೆ ತೋರಿಸಿದ. ಏನನ್ನ? ಪರಮ ಐಶ್ವರಂ ರೂಪಂ ಅತ್ಯಂತ ಐಶ್ವರ್ಯಮಯವಾದಂತ ದಿವ್ಯ ರೂಪವನ್ನ ತೋರಿಸಿದ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮಂಗಳ ಮಾತಾಜಿ, ಮಂಜುಳಾ ಎ ಮಾತಾಜಿ, ನಿರ್ಮಲಾ ಮಾತಾಜಿ. PA ನೋಡಿ ಯಾರು ಗೊತ್ತಾಗ್ತಿಲ್ಲ ನನಗೆ. ಪ್ರಿಯಾಂಕಾ ಜುಟ್ಟೂರ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಎ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ
ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಧನ್ಯವಾದಗಳು. ಹರೇ ಕೃಷ್ಣ. ಮಾತಾಜಿ ನಾನು ಹೇಳ್ತೇನೆ. ಸಂಜಯ ಉವಾಚ ಏವಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮಯೈಶ್ವರಂ. ಹರೇ ಕೃಷ್ಣ. ಸಂಜಯ ಉವಾಚ ಏವಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಆಯ್ತು. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 11 10 ಮತ್ತೆ 11 ಶ್ಲೋಕ ಎರಡೂ ಕೂಡ ಇಲ್ಲಿ ನೋಡೋಣ. ಸೊ ಆಮೇಲೆ 10 ಸ್ವಲ್ಪ ಜನ ಹೇಳಿ, 11 ಸ್ವಲ್ಪ ಜನ ಹೇಳಿ. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಇದೊಂದು ಉಚ್ಚಾರಣೆ. ಅನೇಕ ವಕ್ತ್ರ ನಯನಂ, ಅನೇಕ ಬೇರೆ, ವಕ್ತ್ರ ಬೇರೆ, ನಯನಂ ಬೇರೆ. ಅನೇಕ ವಕ್ತ್ರ ನಯನಂ, ಅನೇಕಾದ್ಭುತ ಒಂದು ಪದ ಮಾಡಿ, ಆಮೇಲೆ ದರ್ಶನಂ ಎರಡನೇ ಪದ ಮಾಡಿ, ಅನೇಕ ಒಂದು ಪದ ಮಾಡಿ, ದಿವ್ಯಾಭರಣಂ ಒಂದು ಪದ ಮಾಡಿ, ದಿವ್ಯಾನೇಕೋದ್ಯತಾಯುಧಂ. ಇದನ್ನ ಬಿಡಿಸಿದಾಗ ದಿವ್ಯ ಅನೇಕ ಉದ್ಯತ ಆಯುಧಂ ಅಂತ ಆಗತ್ತೆ. ಸೊ ಹಾಗೆ ನೀವಿಲ್ಲಿ ದಿವ್ಯಾನೇಕೋದ್ಯತ ಆಯುಧಂ ಅನ್ನೋದು 2 ಪದ ಮಾಡಿ, ದಿವ್ಯಾನೇಕೋದ್ಯತ ಆಯುಧಂ 2 ಪದ ಮಾಡಿ ಅಲ್ಲಿ. ಸೊ ಒಂದು ಹೀಗೆ ಇದನ್ನ ಅರ್ಥ ಹೇಳ್ತೇನೆ ನೋಡಿ. ಮತ್ತೆ ಸಂಜಯ್ ಹೇಳ್ತಾರೆ ಧೃತರಾಷ್ಟ್ರನಿಗೆ. ಸೊ ಅಲ್ಲಿ ಏನೆಲ್ಲ ಕಾಣ್ತಾ ಇದೆ ವಿಶ್ವರೂಪ ಭಗವಂತನದು ಅಂತ. ಅರ್ಜುನ ಆ ವಿಶ್ವರೂಪದಲ್ಲಿ ಏನೇನ್ ನೋಡ್ದ ಅನ್ನೋದನ್ನ ಹೇಳ್ತಾ ಇರುವಂಥದ್ದು. ಅಸಂಖ್ಯಾತವಾದಂತಹ ಅನೇಕ ವಕ್ತ್ರ ನಯನಂ, ವಕ್ತ್ರ ಅಂದ್ರೆ ಮುಖಗಳು ಅಂತ. ಮುಖ ಅಂತಂದ್ರೆ ಇಲ್ಲಿ ಬಾಯಿಗಳಿಗೆ ಹೇಳುವಂಥದ್ದು ಮುಖ ಅಂತ. ಎರಡೂ ಹೇಳ್ತಾರೆ ಸಂಸ್ಕೃತದಲ್ಲಿ. ಮುಖ ಅಂದ್ರೆ ಮುಖಕ್ಕೂ ಮುಖ ಅಂತಾರೆ, ಬಾಯಿಗೂ ಕೂಡ ಮುಖ ಅಂತ ಕರೀತಾರೆ. ಅನೇಕ ವಕ್ತ್ರ ನಯನಂ, ಇಲ್ಲಿ ಅನೇಕ ಅಸಂಖ್ಯಾತವಾದಂತಹ ಬಾಯಿಗಳನ್ನ, ನಯನಂ ಅಂದ್ರೆ ಅಸಂಖ್ಯಾತವಾದ ಕಣ್ಣುಗಳನ್ನ, ಅನೇಕ ಅದ್ಭುತ ದರ್ಶನಂ, ಸೊ ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನ ಕಂಡನು. ಯಾರು? ಅರ್ಜುನ. ಅನೇಕ ದಿವ್ಯಾಭರಣಂ, ಸೊ ಹೀಗೆ ಆ ರೂಪದಲ್ಲಿ ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾದಂತಹ ಮತ್ತೆ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಯುಧಂ, ಹೀಗೆ ಅನೇಕ ಆಯುಧಗಳನ್ನ, ಉದ್ಯತೆ ಅಂದ್ರೆ ಮೇಲೆತ್ತಿದ, ಅನೇಕ ದಿವ್ಯಾನೇಕೋದ್ಯತಾ ಆಯುಧಂ ಅಂತ ಹೇಳ್ತಾರೆ. ಅಂದ್ರೆ ಈ ಮೇಲಕ್ಕೆತ್ತಿದ ಅನೇಕ ಆಯುಧಗಳು ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಈಗ ಹೊಡಿಲಿಕ್ಕೆ ಹೇಗೆ ಮೇಲಕ್ಕೆತ್ತಾರಲ್ಲ ಆ ತರ ಇರುವಂತದ್ದು, ಕೆಳಗೆ ಹಿಡ್ಕೊಂಡಿರೋದಲ್ಲ. ಮೇಲಕ್ಕೆತ್ತಿದ ಅನೇಕ ಆಯುಧಗಳನ್ನ ಆ ರೂಪ ಹೊಂದಿತ್ತು ಅಂತ ಇಲ್ಲಿ ಹೇಳ್ತಾರೆ. ಮುಂದಿನ ಒಂದು ಶ್ಲೋಕದಲ್ಲಿ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋ ಮುಖಂ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮಾತಾಜಿ. ಏನ್ ಡಿಸ್ಟರ್ಬೆನ್ಸ್ ಇದೆಯಾ ಮಾತಾಜಿ ನನ್ನ ಹತ್ರ? ಸರಿ. ದಿವ್ಯ ಮಾಲ್ಯಾಂಬರಧರಂ ಅಂದ್ರೆ ಇಲ್ಲಿ ದಿವ್ಯ ಮಾಲ್ಯ ಅಂತ ಕರೀತಾರೆ. ಅಂಬರ ಧರಂ, ದಿವ್ಯ ಮಾಲ್ಯ ಅಂಬರಧರಂ. ದಿವ್ಯ ಗಂಧಾನುಲೇಪನಂ, ಇಲ್ಲಿ ನೀವು ಹೇಗೆ ಬಿಡಿಸ್ತೀರಾ? ದಿವ್ಯ ಮಾಲ್ಯಾಂಬರಧರಂ, ಇದು ಹೀಗೆ ಹೇಳಿ ದಿವ್ಯ ಮಾಲ್ಯ ಅಂಬರಂ. ಇಲ್ಲಿ ಲ್ಯ ಇದೆಯಲ್ಲ, ಅಲ್ಲಿ ಏನ್ ಮಾಡಿ ಅಲ್ಲಿವರೆಗೂ ಮಾತ್ರ ಹೇಳಿ. ದಿವ್ಯ ಮಾಲ್ಯ ಮುಂದೆ ಅಂಬರಂ, ಅಂಬರಧರಂ ಅಂತ ಹೇಳಿ. ದಿವ್ಯ, ಸೊ ಹೀಗೆ ಸ್ಪ್ಲಿಟ್ ಮಾಡಿ. ದಿವ್ಯ ಮಾಲ್ಯ ಒಂದು ಪದ, ಅಂಬರಧರಂ ಒಂದು ಪದ. ದಿವ್ಯ ಗಂಧಾನುಲೇಪನಂ, ಇಲ್ಲಿ ದಿವ್ಯ ಗಂಧ ಅನುಲೇಪನಂ ಅಂತ ಕರೀತಾರೆ. ಸೊ ನೀವು ದಿವ್ಯ ಗಂಧಾನುಲೇಪನಂ ಪೂರ್ಣ ಹೇಳಿ. ಸರ್ವಾಶ್ಚರ್ಯಮಯಂ, ಸರ್ವ
ಆಶ್ಚರ್ಯಮಯಂ ಅಂತ ಕರೀತಾರೆ. ಅದಕ್ಕೆ ಸರ್ವ ಆಶ್ಚರ್ಯಮಯಂ ಅಥವಾ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಇದು ಸರಳವಾಗಿದೆ. ಸೊ ಇಲ್ಲಿ ಏನ್ ಹೇಳ್ತಾ ಇರೋದಂತಂದ್ರೆ ದಿವ್ಯ ಮಾಲ್ಯಾಂಬರಧರಂ, ದಿವ್ಯ ಮಾಲ್ಯ ಅಂಬರಧರಂ ಅಂದ್ರೆ ಆತ ಏನ್ ತೊಟ್ಟಿದ್ದಾನೆ, ದಿವ್ಯ ಮಾಲೆಗಳನ್ನ, ದಿವ್ಯ ಮಾಲೆ ವಸ್ತ್ರಗಳನ್ನ ಧರಿಸಿದ್ದಾನೆ. ಆಮೇಲೆ ಅಂಬರಧರಂ ಅಂತ ಇಲ್ಲಿ ಹೇಳಿದ್ರೆ, ಅಂಬರ ಅಂದ್ರೆ ವಸ್ತುಗಳು, ಮಾಲ್ಯ ಅಂದ್ರೆ ಹಾರಗಳು. ಹೀಗೆ ದಿವ್ಯವಾದ ಮಾಲೆಗಳನ್ನ, ಅಂಬರ ಅಂದ್ರೆ ಹಾರಗಳನ್ನ, ಧರಂ ಅಂದ್ರೆ ಧರಿಸಿದ್ದಾನೆ. ದಿವ್ಯ ಗಂಧಾನುಲೇಪನಂ, ಹೀಗೆ ದಿವ್ಯ ಗಂಧಗಳನ್ನ ಲೇಪನ ಮಾಡಿಕೊಂಡಿದ್ದಾನೆ. ಸರ್ವಾಶ್ಚರ್ಯಮಯಂ, ಸೊ ಎಲ್ಲವೂ ಕೂಡ ಆಶ್ಚರ್ಯಮಯವಾಗಿದೆ. ದೇವಂ, ಎಲ್ಲ ಭಗವಂತನದೆಲ್ಲ ಐಶ್ವರ್ಯಮಯವಾಗಿದೆ. ದೇವಂ ಅನಂತಂ ವಿಶ್ವತೋಮುಖಂ, ಹೀಗೆ ಈ ಒಂದು ರೂಪ ಉಜ್ವಲವಾಗಿತ್ತು, ಅನಂತವಾಗಿತ್ತು. ಆಮೇಲೆ ಉಜ್ವಲವಾದಂತ ಅನಂತವಾಗಿರುವಂತ ವಿಶ್ವತೋಮುಖಂ, ವಿಶ್ವತೋಮುಖ ಅಂದ್ರೆ ಈ ವಿಶ್ವರೂಪವಾಗಿತ್ತು ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಅರ್ಥ ಏನ್ ಕೊಡುತ್ತೆ ಅಂದ್ರೆ ದಿವ್ಯ ಮಾಲೆಗಳನ್ನ, ವಸ್ತ್ರಗಳನ್ನ ಧರಿಸಿದ್ದಾನೆ, ದಿವ್ಯ ಗಂಧಗಳನ್ನ ಲೇಪನ ಮಾಡ್ಕೊಂಡಿದ್ದಾನೆ, ಎಲ್ಲಾ ಆಶ್ಚರ್ಯಮಯವಾಗಿದೆ, ಉಜ್ವಲವಾಗಿದೆ, ಅನಂತವಾಗಿದೆ ಈ ಒಂದು ವಿಶ್ವರೂಪ ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಮತ್ತೆ ಮೂರ್ ಜನರಿಗೆ ಹೇಳಿಸಿ, 2 ಸರಿ, 13 ಜನರಿಗೆ ಹೇಳಿಸಿ, 11 ಜನರಿಗೆ ಹೇಳಿಸಿ. 10ನೇ ಶ್ಲೋಕ ರವಿ ಪ್ರಭುಜಿ, ರೇಖಾ ಬಂಗೇರ ಮಾತಾಜಿ, ಶಶಿಕಲಾ ಮಾತಾಜಿ. ರವಿ ಪ್ರಭುಜಿ ಹೇಳಿ ಬೇಗ ಬೇಗ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಅನೇಕ ವಕ್ತ್ರ ನಯನಂ, ಅನೇಕಾದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಂ ಯುಧಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಅನೇಕ ವಕ್ತ್ರ ನಯನಂ, ಅನೇಕಾದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೇಕೋದ್ಯತಾಯುಧಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶಶಿಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನೇಕ ವಕ್ತ್ರಾನಯನಂ, ಅನೇಕ ಅದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ, ದಿವ್ಯಾನೋಕ್ಯಾಧ್ಯಾತ್ವಯುಧಂ. ಹರೇ ಕೃಷ್ಣ. ಶ್ಲೋಕ 11. ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ, ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಿವ್ಯ ಮಾಲ್ಯಾಂಬರಧರಂ, ದಿವ್ಯ ಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಿವ್ಯಮಾಲಾಂಬರಧರಂ, ದಿವ್ಯಮಾಲಾಂಬರಧರಂ, ದಿವ್ಯಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ದಿವ್ಯ ಮಾಲ್ಯಾಂಬರಧರಂ, ದಿವ್ಯ ಗಂಧಾನುಲೇಪನಂ, ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಎಲ್ಲ ಶ್ಲೋಕ ಕ್ಲಾಸ್ ಅವರೆಲ್ಲ ಅಟೆಂಡೆನ್ಸ್ ಹಾಕ್ಬಿಡಿ, ಲಿಂಕ್ ಹಾಕಿದ್ದಾರೆ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಏನಾದ್ರು ಪ್ರಶ್ನೆಗಳಿದ್ರೆ ನಾಳೆಗೆ ನಾವು ಮುಂದುವರಿಸೋಣ. ಧನ್ಯವಾದಗಳು. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಮುಂದಿನ ಕ್ಲಾಸ್ ಅನ್ನ ಮುಂದುವರ್ಸೋಣ. ನೆಕ್ಸ್ಟ್ ಕ್ಲಾಸ್ ಅನ್ನ. ಹಾ ಮತ್ತೆ